ಎಲ್ಲರಿಗೂ ನಮಸ್ಕಾರ ಗೆಳೆಯರೇ. ಇವತ್ತು ನಮ್ಮ ಕರಿಮನೂರು ಗ್ರಾಮದ ಒಂದು ವಿಶೇಷ ವಿಚಾರವನ್ನು ನಿಮಗೆ ತೋರಿಸಲೇಬೇಕು. ಇವತ್ತು ನಾನು ಜಿನ್ನು ಅವರ ಮನೆಗೆ ಬಂದಿದ್ದೇನೆ. ಜಿನ್ನು ಅವರು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದಾರೆ. ನಮ್ಮ ಊರಿನ ಜನರ ಕಷ್ಟ ಸುಖಗಳನ್ನು ಹತ್ತಿರದಿಂದ ನೋಡಿಕೊಂಡು ಬಂದಿದ್ದಾರೆ. ನಾನು ಇವತ್ತು ಹೇಳೋಕೆ ಹೊರಟಿರುವುದು ಅವರ ಪಂಚಾಯಿತಿ ಕೆಲಸದ ಬಗ್ಗೆ ಅಲ್ಲ, ಅವರ ಮನೆಯವರ ಜೊತೆ ಸೇರಿಕೊಂಡು ಮಾಡಿರುವ ಒಂದು ಒಳ್ಳೆಯ ಕೆಲಸದ ಬಗ್ಗೆ. ಅವರ ಮನೆಯ ಹತ್ತಿರ ಒಂದು ಗುಡ್ಡದ ಜಾಗ ಖಾಲಿ ಇತ್ತು. ಆ ಜಾಗವನ್ನು ಹಾಗೆ ಖಾಲಿ ಬಿಡೋ ಬದಲು JCB ಹಾಕಿಸಿ ಸಮತಟ್ಟು ಮಾಡಿಸಿ ಅದನ್ನೇ ಒಂದು ಗದ್ದೆಯಾಗಿ ಮಾಡಿ ಒಳ್ಳೆಯ ನಿರ್ಧಾರ ಮಾಡಿದ್ದಾರೆ. ಆದರೆ ಮನೆಯವರು ಕೂಡ ಜೊತೆಯಾಗಿದ್ದಾರೆ. ಅಮ್ಮ, ಹೆಂಡತಿ, ಅಕ್ಕ ತಂಗಿ, ಮನೆಯವರೆಲ್ಲರೂ ಸೇರಿಕೊಂಡು ತಮ್ಮ ಕೈಲಾದ ಕೆಲಸ ಮಾಡಿದ್ದಾರೆ. ಮೊದಲು ಗುಡ್ಡದ ಜಾಗವನ್ನು ಸಮತಟ್ಟು ಮಾಡಿದ್ದಾರೆ. ನಂತರ ಅದನ್ನು ಉಳುಮೆ ಮಾಡಿ ಗದ್ದೆಗೆ ಬೇಕಾದ ರೀತಿಯಲ್ಲಿ ಸಿದ್ಧಪಡಿಸಿದ್ದಾರೆ. ಭತ್ತದ ಸಸಿ ಬೆಳೆಸಿ ನಂತರ ನೇಜಿ ಮಾಡುವ ಕೆಲಸವನ್ನು ಮನೆಯವರೆಲ್ಲ ಸೇರಿಕೊಂಡು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ನೋಡಿದರೆ ಮೊದಲು ಗುಡ್ಡವಾಗಿದ್ದ ಜಾಗ ಭತ್ತದ ಗದ್ದೆಯಾಗಿ ಕಾಣಿಸ್ತಾ ಇದೆ. ನಿಜ ಹೇಳ್ಬೇಕಂದ್ರೆ ಇದು ನೋಡೋಕೆ ಒಂದು ಗದ್ದೆ ಅಂತ ಅನಿಸಬಹುದು, ಆದರೆ ಇದರ ಹಿಂದೆ ತುಂಬ ಪರಿಶ್ರಮ ಇದೆ, ತುಂಬ ಪರಿಶ್ರಮ ಇದೆ. ಇವತ್ತಿನ ದಿನಗಳಲ್ಲಿ ಕೃಷಿ ಮಾಡೋಕೆ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಆದರೂ ತಮ್ಮ ಮನೆಯವರು ಸೇರಿಕೊಂಡು ತಮ್ಮ ಜಾಗದಲ್ಲೇ ಕೃಷಿ ಮಾಡಬೇಕು ಅನ್ನೋ ಆಸೆಯಿಂದ ಇವರು ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ಹಿರಿಯರು ಮಾಡ್ತಾ ಬಂದ ಕೃಷಿ ಪದ್ಧತಿಯನ್ನು ಮುಂದಿನ ಪೀಳಿಗೆಗೂ ಉಳಿಸಬೇಕು ಅಂದರೆ ಇಂತಹ ಪ್ರಯತ್ನಗಳು ತುಂಬ ಮುಖ್ಯ. ವಿಶೇಷವಾಗಿ ನಮ್ಮ ಯುವಕರಿಗೆ ಇದು ಒಂದು ಒಳ್ಳೆಯ ಉದಾಹರಣೆ. ಗುಡ್ಡವಾಗಿದ್ದ ಜಾಗವನ್ನು ಕೃಷಿ ಭೂಮಿಯಾಗಿ ಬದಲಾಯಿಸಿ ಅದರಲ್ಲಿ ಭತ್ತ ಬೆಳೆಯುವ ಪ್ರಯತ್ನ ಮಾಡಿರುವ ಜಿನ್ನು ಮತ್ತು ಅವರ ಕುಟುಂಬಕ್ಕೆ ನಿಜಕ್ಕೂ ಒಂದು ಮೆಚ್ಚುಗೆ ಹೇಳಲೇಬೇಕು. ನಮ್ಮ ಊರಲ್ಲಿ ಇಂತಹ ಕೆಲಸಗಳನ್ನು ಇನ್ನಷ್ಟು ಆಗಲಿ, ನಮ್ಮ ಗದ್ದೆಗಳು ಮತ್ತೆ ಹಸಿರಾಗಲಿ, ನಮ್ಮ ಕೃಷಿ ನಮ್ಮ ಮುಂದಿನ ಪೀಳಿಗೆಗೂ ಉಳಿಯಲಿ ಎಂದು ಹಾರೈಸೋಣ. ಇದು ನಮ್ಮ ಕರಿಮನೂರು ಗ್ರಾಮದ ಜಿನ್ನು ಅವರ ಕುಟುಂಬದ ಸುಂದರ ಪ್ರಯತ್ನ. ಹಾಗಾದರೆ ಬನ್ನಿ, ನಾವು ಜಿನ್ನೂರವರ ಎರಡು ಬಂಗಾರದಂಥ ಮಾತುಗಳನ್ನು ನಮಸ್ಕಾರ. ಅವರ ಮಾತುಗಳು ಎಲ್ಲರಿಗೂ ಪಂಚಾಯತಿ ಮೆಂಬರ್ ಆದ ಬೇನೂರು ಗ್ರಾಮ ಪಂಚಾಯತ್ ಇದೆ, ಅದೇ ಕರಿಮನೆಯಲ್ಲಿದ್ದಾರೆ. ಆ ವಿಷಯ ಬಂದಿದೆ. ನಮ್ಗೆ ಈ ಕೃಷಿಗೆ ಎಂಚ ಹುಮ್ಮಸ್ಸು ಬರ್ತೀನಿ, ಕಂಡ ಗುಡ್ಡ ಜರ್ತದೆ ಕಂಡ ಮಲ್ಪುಗವನ್ನ ಎಂಚ ಮನಸ್ಸು ಬರ್ತೀನಿ. ಕನೋಲಿ ಆಯ್ತ ಬಗ್ಗೆ ಕಂಡ ಬಣ್ಣ ಎಗ್ಲು ಎಲ್ಲಿ ಪುನಃ ಪುರ ಕಂಡ ತೂತ ಅಂಚ ಇದು ಕಂಡ ಓಲ್ಲ ಇಜ್ಜಿ ಒಂಜಿ ಜೋಕ್ಲೆಗಳ ಒಂಜಿ ಬಾರದ ಗಿಡ ಎಂಚ ಮಲ್ಪುನ ಕೇನ್ ಬೇರು ಕೊಂಚ ಕಂಡ ಗುಡ್ಡೆಯನ್ನು ಪಾಡಿ ಬುರ್ದ ಗರ್ತದ್ದು ಗುಡ್ಡೆ ಗರ್ತದ್ದು ಕಂಡ ಮಲ್ತನ ಒಂತ JCB ಎಲ್ಲ ಅಂತ ಬೊಕ್ಕ ಪೂರ ಕೈಟಿ ಬೊಕ್ಕ ಎಂಗ್ಲೆ ಕೊಂಚ ಟ್ರ್ಯಾಕ್ಟರ್ ಮುಲ್ಪ ಒಂದಿತ್ತು ಕೇಂಡ ಆಕಲು ಟ್ರ್ಯಾಕ್ಟರ್ ಕೊಂಡೇನ ಆಪುಜಿ ಸಾರುಲು ಸುರು ಬಸತ್ ಮಣ್ಣತ್ತ ಚಾಪುಜಿ ಹೊಂಡೇರು ಅಂಚ ಟಿಲ್ಲರ್ ಮುಲ್ಪ ಎಲ್ಲ ತಿಕ್ಕಿಜಿ ಅಂಚ ಕೈಟೆ ಗರ್ತದ್ದು ಎಂಗ್ಲು ಎಲ್ಲ ಸೇರಿದು ಗರ್ತದ್ದು ಪುಣಿ ಬುರ ದೀದು ಕೈಟೆ ಕೊಚ್ಚಿತೆ ನೇಜಿ ಬುರ ನಡೋದಿಲ್ಲ ಅಂತ ಎಂಗ್ಲೆ ಕೊಂಚಿ ಖರ್ಚು ವೆಚ್ಚ ಪೂರ ಎಂಚ ಬೂರ್ಲಿರೆಗೆ ಖರ್ಚು ಸುಮಾರು ಬೂರ್ದುಂಡು ಅಂಡ ಖರ್ಚು ವೆಚ್ಚ ಖುಷಿ ಎಂಗ್ಲೆ ಎಂಗಲ ಅಮ್ಮ ಉಳ್ಳಿ ಆರೋಗ್ಯ ಪೂರ ತುಂಬ ಕಂಡಡೆ ಬರುಮುದ ಎಂಗ್ಲೆ ಪೂರ ಸಾಂಚದ ಹಾಕಲು ಅಂಚ ಅಕ್ಕಲಿಗೆ ಪೂರ ಕಂಡದ ಭಾರಿ ಅನುಭವದ ಹಾಕಲು ಅಂಚ ಅಕ್ಕಲಿಗೆ ಒಂದು ಖುಷಿ ಆಗ ಎಂಗ್ಲೆ ಮಾತಾಡಲ್ಲ ಎಂಗ್ಲನ ಅಕ್ಕ ಸಂಗಣ್ಣಗಳ ಜೋಕುಲಿಗೆ ಅಕ್ಕಲಿ ಮಾತಾಡಿ ಖುಷಿ ಕಂಡ ಉಂಡತ್ತ ಕಂಡ ಮಾಡ್ತಾ ಎಲ್ಲೇ ಕಂಡ ಅಂಚ ಅವರು ಮಸ್ತ್ ಪ್ರಯತ್ನ ಬರ್ತಾರೆ. ಇವ್ರನ್ನ ಬುಲೆ ನನ್ನ ಎಡ್ಡ ಬೊಕ್ಕ ಇದಾಗೆ ನನಗೆ ನೀರಿನ ವ್ಯವಸ್ಥೆ ಪೂರ ಬರ್ಸನಿ ಅಂಚ ಪಂಪುಲ ಉಂಡು ಅಂತ ನನಗೆ ಈಟ ಒಂದು ಪೂರ ಪಾಡ್ಬಾರ್ದು ಗೊಬ್ಬರ ಬಂತ ಪಾಡ್ದು ರೆಡಿ ಮಲ್ತಾನ ಕೈತೆ ದತ್ತದ ಕಂಡ ನಂಜಿ ರೆಡಿ ಮಲ್ತದೇವೆ. ಮಾತೆಲ್ಲ ಸ್ವಲ್ಪ ಇತ್ತ ಮಾತೇನೋ ಪ್ರಯತ್ನ ಉಂಟು ನೆಟ್ಟೆ ಬೇರೆಗೆ ದೇವರು ನನ್ನ
ಕೃಷಿತ್ತ ಬಗ್ಗೆ ಹುಮ್ಮಸ್ಸು ಕೊರಡು ಮಾತೆರೆಗ್ಲು ಒಂದೊಂದು ಮೆಸೇಜ್ ದೆಲ್ಲ ಕಿಪ್ಪಡುವಂತ ಬೊಕ್ಕ ಎಂಗಲ ಒಂಜಿ ಎಂಗಲ ಕುಲದೇವರ ಐಟ್ ಒಂಜಿ ಕತೆ ಉಂಡು ಅಕಲ್ ಗುಡ್ಡೆ ಗರ್ತಿರ್ಗೆ ಜರ್ತಿರ್ಗೆ ಕಂಡ ಮಲ್ತಿರ್ಗೆ ಹುಣ್ಪುಣ ಒಂಜಿ ಉಂಡು ಅಂಚ ಸಾರೋಪಣೆ ನಿನ್ನಾಳೆ ಉಂಡು ಅಂಚ ಅಕಲ್ ಅಂಚ ಅಕಲ್ ನೆನಪು ಒಂಜಿ ಗುಡ್ಡೆ ಗರ್ತಿಂಗ್ಳು ಒಂಜಿ ಕಂಡ ಮಲ್ತುನ. ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಮ್ಮ ಊರಿನ ಇಂತಹ ಒಳ್ಳೆಯ ಪ್ರಯತ್ನಗಳನ್ನು ಇನ್ನಷ್ಟು ಜನರಿಗೆ ತಲುಪಬೇಕು ಅನಿಸಿದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ತುಳುನಾಡ ಸೊಗಸು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಒಳ್ಳೆಯ ರೀತಿಯ ವಿಡಿಯೋ ಮಾಡಲು ಪ್ರೋತ್ಸಾಹ ಕೊಡುತ್ತದೆ.